ಡಲ್ಲಾಗಿದೆ. ಯಾಕಂತೇಳಿದರೆ ನೈಟ್ 6:45 ಆಗಿದೆ. ಇವಾಗ ಏನಪ್ಪ ಅಂತೇಳಿದ್ರೆ ಪಂಪ್ ಹಾಕಬೇಕು ಅಂತೇಳಿದರೆ ಇಲ್ಲಿ ನಾವು ಸಿಂಗಲ್ ಫೇಸ್ ಇರೋದು ಅಂತೇಳಿದರೆ ನಮಗೆ ಇವಾಗ ಪಂಪ್ ಸಿಗಬೇಕಂತೇಳಿದರೆ 7 ಗಂಟೆ ನಂತರ ಅಂತೇಳಿ 6:45 ಆಗಿದೆ. ಇವಾಗ ಇನ್ನು ನೋಡುವ 7 ಗಂಟೆ ಆಗಿದೆ. ನೆಟ್ವರ್ಕ್ ಉಂಟಂತ ಗೊತ್ತಿಲ್ಲ ಅಂತ ನೆಟ್ವರ್ಕ್ ಅಲ್ಲ ಮಾರೆ ಸಾರಿ ಅದು ಹೇಳಿದೆ ಸಾರಿ ಮಿಸ್ಟೇಕ್ ಅಂತ ಹೇಳಿದ್ರೆ ವಾಲ್ಟೇಜ್ ಉಂಟಂತ ನೋಡಬೇಕಷ್ಟೇ. ಏನಾದರೂ ಮಿಸ್ಟೇಕ್ ಇದೆ ಸಾರಿ. ಅದೊಂದು ಒಂದು ಪದ ಹೇಳಿದ್ದು ಈ ವಿಡಿಯೋದಲ್ಲಿ ಸಾರಿ ಅಂತ ಹೇಳ್ತಾರೆ ಅಂತೇಳಿ ವಿಡಿಯೋ ಚೇಂಜ್ ಮಾಡಲ್ಲ, ಡೈರೆಕ್ಟ್ ನಾನು ಬ್ಲಾಗ್ ಮಾಡೋದು. ಇದರಲ್ಲಿ ಕರೆಂಟ್ ಬರುತ್ತೆ. ಇದರಲ್ಲಿ ನಾನು ತುಂಬ ಸಲ ತೋರಿಸಿದ್ದೇನಲ್ಲ, ವಾಲ್ಟೇಜ್ ಇಲ್ಲ ಗುರು, ವಾಲ್ಟೇಜ್ ಇಲ್ಲ. ಬಟ್ ಆ್ಯಕ್ಚುಲಿ ವಾಲ್ಟೇಜ್ ಇಲ್ಲ. ನನ್ನ ಇಂಗ್ಲೀಷ್ ಕನ್ನಡ ತಪ್ಪಬಹುದು. ಅದನ್ನು ನಾನು ಯಾವಾಗಲೂ ಡೈರೆಕ್ಟ್ ವ್ಲಾಗ್ ಮಾಡ್ತೇನೆ. ಎಂತ ತಪ್ಪಿದ್ರು ಏನೇ ಅದು ಮಿಸ್ಟೇಕ್ ಅದು ಡೈರೆಕ್ಟ್ ವ್ಲಾಗ್ ಮಾಡ್ತೇನೆ, ಯಾವುದು ಕಟ್ ಮಾಡಲ್ಲ. ಅಂತ ಹೇಳಿದರೆ ಇವಾಗ ವಾಲ್ಟೇಜ್ ಇಲ್ಲ ಅಂತೇಳಿದರೆ ಈ ಅಮ್ಮ ಎಂತ ಮಾಡಿದ್ದಾರೆ ಅಂತ ಹೇಳಿದರೆ ಮೊನ್ನೆ ಹತ್ರ ಫೋನ್ ಮಾಡಿ ಹೇಳಿದ್ರು ಪಂಪ್ ರನ್ ಆಗ್ತಿಲ್ಲ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ ವಾಲ್ಟೇಜ್ ಇರೋದು ಬೆಳಿಗ್ಗೆ 5 ಗಂಟೆಯಿಂದ 7 ಗಂಟೆ ತನಕ ವಾಲ್ಟೇಜ್ ಇದೆ. ಅಮ್ಮ ಒಂದು 10 ಗಂಟೆ ಫೋನ್ ಮಾಡಿ ಹೇಳಿದರು ವಾಲ್ಟೇಜ್ ಇಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ 10 ಗಂಟೆಯಿಂದ ವಾಲ್ಟೇಜ್ ಇರಲ್ಲ ಅಂತ ಹೇಳಿದೆ. ಹಾಗೆ ಅವ್ರೇನು ಮಾಡಿದರು, ಪಂಪ್ ತೆಗೆದಿದ್ದಾರೆ. ಬಟ್ ಅವ್ರು ಏನು ತೆಗಿಲಿಲ್ಲ ಅಂತ ಹೇಳಿದರೆ ಟ್ರಿಪ್ಪರ್ ಇದಂತೆಲ್ಲ ಪಂಪಿದ್ದು ಇದುಂಟಲ್ಲ, ಪವರ್ ಆನ್ ಪವರ್ ಆಫ್ ಉಂಟಲ್ಲ, ಅದನ್ನು ಆಫ್ ಮಾಡಲಿಲ್ಲ. ಡೈರೆಕ್ಟ್ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಇದು ಕರೆಂಟ್ ಬರೋದನ್ನು ಆಫ್ ಮಾಡಿ ಇಟ್ಟಿದ್ದಾರೆ ಅಂತೇಳಿದರೆ ಡೈರೆಕ್ಟ್ ಪಂಪನ್ನೇ ಆಫ್ ಮಾಡಿ ಇಟ್ಟಿದ್ದಾರೆ. ಹಾಗೆ ಇವಾಗ ಸ್ವಲ್ಪ ವಾಲ್ಟೇಜ್ ಗಾಡಿ ಬರ್ತಿಲ್ಲ ಅಂತ ಹೇಳಿದರೆ ಅದು ರನ್ ಆನ್ನಲ್ಲೇ ಇತ್ತಲ್ಲ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ಯಾವ ರೀತಿ ಅಂತೇಳಿದರೆ ಯಾವ ಪಂಪ್ ಮಾಡಿದೆ ರನ್ ಮಾಡಿದೆ ಅಂತ. ಹಾಗೆ ಏನು ತಪ್ಪಿದ್ದು ಕ್ಷಮಿಸಿ ಅಂತ ಹೇಳ್ತೇನೆ. ಯಾಕಂದರೆ ನಾನು ಡೈರೆಕ್ಟ್ ವ್ಲಾಗ್ ಮಾಡ್ತೀನಿ, ಯಾವುದೇ ರೀತಿಯಲ್ಲಿ ಸ್ಕ್ರಿಪ್ಟ್ ಯೂಸ್ ಮಾಡಲ್ಲ. ಡೈರೆಕ್ಟ್ ವಿಷಯನೇ ಹೇಳ್ತೇನೆ. ಬಾಯ್.